ಕೂರಾಡಿ ಕುಂಟೂರು ಶ್ರೀ ವೀಲಕಲ್ಲುಗುಟ್ಟಿಗ ದೈವಸ್ಥಾನದ ನೇಮೋತ್ಸವ ಮತ್ತು ಕೆಂಡೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ನಾನಾ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಈ ಒಂದು ನೇಮೋತ್ಸವ ಸಂಪನ್ನಗೊಂಡಿದೆ. ಭಾಸ್ಕರ್ ಶೆಟ್ಟಿಯವರಿಂದ ಗಲ್ಲುಗುಟ್ಟಿಗ ದೇವರ ದರ್ಶನ, ಬಳಿಕ ಕೆಂಡೆ ಸೇವೆ ಮತ್ತು ಕೋಲ ನಡೆದಿದೆ. ಶಂಭು ಹೆಗ್ಡೆ, ಪ್ರವೀಣ್ ಹೆಗ್ಡೆ, ರಾಜೀವರಾಜ್ ಶೆಟ್ಟಿ, ಶೇಖರ್ ಹೆಗ್ಡೆ ಮುಂತಾದವರು ಉಪಸ್ಥಿತರಿದ್ದರು. ಕಟ್ಟಗಟ್ಟಿ ನಾಗನಿಗೆ ನಾಗಮಂಡಲ, ಬ್ರಹ್ಮನಿಗೆ ಬ್ರಹ್ಮಮಂಡಲ, ಅದೇ ಉದಾಹರಣವಾಗಿ ತನಗೆ ಶ್ರೀಶಂಕರ ಸೇವೆ ಆಗುವಂಥ ಇವತ್ತು ಅಡಂಬರ ಸೇವೆ ಅಲ್ಲ, ಅಹಂಕಾರದ ಸೇವೆ ಅಲ್ಲ, ಭಕ್ತಿ ಮೀರಿ ಕೊಟ್ಟಂಥ ಸೇವೆ. ಏನು ಒಂಜಿ ಪುಡಿ ಒಂಜಿ ಕುಡು ಉಂಡೆ ನೋಡು ಡಕ್ಕೆಡೆ ಮಾತ್ರ ಎಡ್ಡೆ